ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ದಕ್ಷಿಣ ಕನ್ನಡ ವತಿಯಿಂದ 15ನೇ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಮಾಜಿ ತರಬೇತುದಾರರಾದ ದಿವಂಗತ ಶ್ರೀಧರ ಸ್ಮರಣಾರ್ಥ ನಗರದ ಮಂಗಳ ಕ್ರೀಡಾಂಗಣದಲ್ಲಿ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ 15ನೇ ಜಿಲ್ಲಾ ಮಟ್ಟದ ಮಾಸ್ಟರ್ಸ್ ಪುರುಷರ ಹಾಗೂ ಮಹಿಳೆಯರ ವಿಭಾಗದ ಮಾಜಿ ತರಬೇತುದಾರ ದಿವಂಗತ ಶ್ರೀಧರ ಸ್ಮರಣಾರ್ಥ ಪುರುಷರ ಹಾಗೂ ಮಹಿಳೆಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಆಯೋಜಿಸಲಾಯಿತು. ಈ ವೇಳೆ ಮಾತನಾಡಿದ ವಿಶೇಷ ಮಕ್ಕಳ ತರಬೇತುದಾರರಾದ ನಾರಾಯಣ ಶೇರಿಕರ್ ಅವರು, ಈ ಬಾರಿ ಹಿರಿಯರ ಜೊತೆಯಲ್ಲಿ ಕಿರಿಯರಿಗೂ ಅಥ್ಲೆಟಿಕ್ ಕ್ರೀಡೆಯನ್ನ ನಡೆಸಲಾಗಿದೆ. ವಿಶೇಷವಾಗಿ ವಿಶೇಷ ಮಕ್ಕಳಿಗೆ ಕ್ರೀಡೆಯನ್ನ ನಡೆಸುವ ಮೂಲಕ ಅವರನ್ನ ಮುಖ್ಯ ವಾಹಿನಿಗೆ ತರಲು ಈ ಕ್ರೀಡೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ವಿಶೇಷ ಚೇತನ ಮಕ್ಕಳಿಗೊಂದು ಕ್ರೀಡಾಕೂಟವನ್ನು ಇವರೊಟ್ಟಿಗೆ ಏರ್ಪಡಿಸುವುದು ಅತ್ಯಂತ ಸಂತೋಷವನ್ನುಂಟು ಮಾಡಿದೆ. ಈ ಮುಖ್ಯವಾಹಿನಿಗೆ ಇಂಥ ವಿಶೇಷ ಮಕ್ಕಳನ್ನು ತರಲಿಕ್ಕೆ ಇಂಥ ಕ್ರೀಡಾಕೂಟಗಳು ಸಹಕಾರಿಯಾಗ್ತವೆ. ಈ ಕ್ರೀಡಾಕೂಟದಿಂದ ನಮ್ಮ ಎಲ್ಲೆಲ್ಲಿ ನಮ್ಮ ಈ ವಿಶೇಷ ಚೇತನ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಹಿಂದೆ ಇದ್ದಾರೆ ಅವರೆಲ್ಲ ಮುಖ್ಯವಾಹಿನಿಗೆ ಬರಬೇಕು. ನಾವಿಲ್ಲಿ ಮಂಗಳ ಸ್ಟೇಡಿಯಂನಲ್ಲಿ ನಿರಂತರವಾದ ತರಬೇತಿಯನ್ನು ನನ್ನ ನೇತೃತ್ವದಲ್ಲಿ ನೀಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ವಿಶೇಷ ಚೇತನ ಕ್ರೀಡಾಪಟುಗಳು ಇದಕ್ಕೆ ಆಸಕ್ತಿಯಿಂದ ಭಾಗವಹಿಸಿ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಅವರು ಪಡ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಿದ್ದೇನೆ. ಇದು ಮುಖ್ಯವಾಗಿ ನಾವು ಇಲ್ಲಿ ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕಾಗ್ತದೆ. ಈ ವಿಶೇಷ ಚೇತನ ಮಕ್ಕಳನ್ನು ಒಂದು ಮುಖ್ಯವಾಹಿನಿಗೆ ತರಲಿಕ್ಕೆ ಇವರು ಕಳೆದ ಹಲವಾರು ವರ್ಷದಿಂದ ಶ್ರಮಿಸ್ತಾ ಇದ್ದಾರೆ. ಅನಂತರ ಮಾತನಾಡಿದ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಲಕ್ಷ್ಮಣ್ ರೈ ಅವರು, ಕಳೆದ ಹಲವಾರು ವರ್ಷಗಳಿಂದ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬರುತ್ತಿದೆ. ಹೀಗಾಗಿ ಮಕ್ಕಳಿಗೆ ಕ್ರೀಡೆಯನ್ನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ 16 ವರ್ಷದ 10 ವರ್ಷದ 14 ವರ್ಷದ ಜೋಕ್ಲೆಗೆ ನಮ್ಮ ಮೀಟ್ ಮಾಡ್ಕೊಂಡಿಲ್ಲ. 10 ವರ್ಷದ ಜೋಕ್ಲೆಗೆ 14 ವರ್ಷದ ಜೋಕ್ಲೆಗೆ ಓಲ್ಲ ಹಾಕ್ಲಿಕ್ಕೆ ಅವಕಾಶ ಇತ್ತು. ಐಕ್ ಕೊಡೋದು ಹಾಕ್ಲಿಕ್ಕೆ ಇತ್ತೇನೆ ಎಲ್ಲಿ ಉಪ್ಪುನಾಗನೆ ಹಾಕ್ಲಿಕ್ಕೆ ಒಂಜಿ ಪ್ರೋತ್ಸಾಹ ಕೊಡೋದು ಮತ್ತು ಅವತ್ತು ನಾನು ಜೋಕ್ಲೆ ದಿನ ಬೈಯಾಗ 5 ಗಂಟೆ 7 ಗಂಟೆ ಬಿಟ್ಟ ಕೋಚಿಂಗ್ ಕೊಡ್ತಾರೆ. ನಾನು ಸದಾ 25 ಜೋಕ್ಲು ಹಾಕ್ಲಿಲ್ಲೊಂದು ಒಂಜಿ ಅವಕಾಶ ಹೆಚ್ಚ ದಿನೇಶ್ ಕುಂದರ್ಲೇರಿ ನಾರಾಯಣ ಶೇರಿಗಾರ ಸ್ಪೆಷಲ್ ಜೋಕ್ಲೆಗೆ ಟ್ರೈನಿಂಗ್. ಈ ಸಂದರ್ಭ ತರಬೇತುದಾರ ದಿನೇಶ್ ಕುಂದರ್, ಮಹಾಬಲ ಶೆಟ್ಟಿ, ಪ್ರೇಮನಾಥ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಓಟ, ಲಾಂಗ್ ಜಂಪ್, ಹೈ ಜಂಪ್ ಹೀಗೆ ವಿವಿಧ ಕ್ರೀಡೆಗಳನ್ನು ನಡೆಸಲಾಯಿತು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.